ಪ್ರಾಯೋಜಕರು ಶಿದ್ದಾಸ್ ದಿ ಸ್ಯಾಮ್ಸಂಗ್ ಎಕ್ಸ್ಕ್ಲೂಸಿವ್ ಸ್ಟೋರ್, ಸಿಟಿ ಆರ್ಕೇಡ್, ಬೆಂದೂರ್ವೆಲ್, ಮ್ಯಾಂಗ್ಲೋರ್ and ಉಡುಪಿ ಮಣಿಪಾಲ್ ಮೇನ್ ರೋಡ್, ಉಡುಪಿ. ಹಾಯ್ ನಮಸ್ತೆ. ಶಿದ್ದಾಸ್ ಅರ್ಪಿಸುವ ಕರೆಂಟ್ ಅಫೈರ್ ವಿಶೇಷ ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ತಮಗೆಲ್ಲ ಸ್ವಾಗತ. ನಾನು ಶ್ರೀಕಾಂತ್ ಶೆಟ್ಟಿ. ಹಾಗೆ ಎಲ್ಲ ಜಿಲ್ಲೆಗಳಲ್ಲಿ ಕೂಡ ಸರ್ಕಾರದ ವತಿಯಿಂದ ಒಂದು ಜಿಲ್ಲಾ ಆರೋಗ್ಯ ಕೇಂದ್ರ ಅಥವಾ ಜಿಲ್ಲಾಸ್ಪತ್ರೆ ಅನ್ನೋದಿರುತ್ತೆ. ಅಂದರೆ ಜಿಲ್ಲೆಯ ವಿವಿಧ ಮೂಲೆಗಳಲ್ಲಿರ್ತಕ್ಕಂಥ ಬಡವರಿಗೆ ಅಲ್ಲಿ ಸುಲಭವಾಗಿ ಒಂದಷ್ಟು ಸೌಕರ್ಯಗಳು ಅಥವಾ ಒಂದು ವೈದ್ಯಕೀಯ ಚಿಕಿತ್ಸೆ ಸೌಕರ್ಯಗಳು ದೊರೆಯಬೇಕು ಅನ್ನೋ ಉದ್ದೇಶದಿಂದ ಸರ್ಕಾರ ಎಲ್ಲ ಜಿಲ್ಲೆಗಳಲ್ಲಿ ಕೂಡ ಸ್ಥಾಪನೆ ಮಾಡಿರುವಂಥದ್ದು ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಕೂಡ ಇದೆ. ಆದರೆ ಇಲ್ಲಿ ಮಲಗೋದಕ್ಕೆ ಒಂದಷ್ಟು ವ್ಯವಸ್ಥೆ ಇದೆ ಬಿಟ್ಟರೆ ಇಲ್ಲಿ ಯಾವುದೇ ರೀತಿಯ ಚಿಕಿತ್ಸೆಗಳು ನಡೆಯೋದಿಲ್ಲ. ನಡೆದರೂ ಕೂಡ ಎಲ್ಲೋ ಒಂದು ಕಡೆಯಲ್ಲಿ ಖಾಸಗಿ ಆಸ್ಪತ್ರೆಗಳಿಗೆ ಅವರನ್ನು ಸಾಗ ಹಾಕಿಸುವಂಥ ಕೆಲಸ ಆಗುತ್ತೆ. ತುರ್ತು ಪರಿಸ್ಥಿತಿಯಲ್ಲಿ ಇಲ್ಲಿ ಬಂದರೆ ಯಾವುದೇ ರೀತಿಯ ಚಿಕಿತ್ಸೆಗಳು ಕೂಡ ಲಭ್ಯ ಇರೋದಿಲ್ಲ. ಒಂದು ಕಡೆ ಸಿಬ್ಬಂದಿಗಳ ಕೊರತೆ ಆದರೆ ಮತ್ತೊಂದು ಕಡೆ ವೈದ್ಯಾಧಿಕಾರಿಗಳ ಕೊರತೆ, ಮತ್ತೊಂದು ಕಡೆ ಸಿಬ್ಬಂದಿಗಳು ಕೆಲಸ ಮಾಡ್ತಾ ಇದ್ರೂ ಕೂಡ ಅವರಿಗೆ ಸರಿಯಾಗಿ ವೇತನಗಳು ಕೂಡ ಸಿಗ್ತಾ ಇಲ್ಲ ಅನ್ನೋವಂಥ ಒಂದಷ್ಟು ಕೂಗುಗಳು ಕೇಳಿ ಬರ್ತಾ ಇರುವಂಥದ್ದು. ಅಕ್ಕಪಕ್ಕದಲ್ಲಿ ಕಟ್ಟಡಗಳನ್ನು ಕೂಡಿಸ್ಕೊಂಡು ಹೋಗ್ತಾ ಇದ್ದಾರೆ ಬಿಟ್ಟರೆ ಅವುಗಳಿಗೆ ಯಾವುದೇ ರೀತಿಯ ವ್ಯವಸ್ಥೆ ಅನ್ನುವಂಥದ್ದು ಇವತ್ತಿನವರೆಗೆ ಕಂಡುಕೊಳ್ಳಿಲ್ಲ ಅನ್ನುವಂಥದ್ದು. ಒಂದಷ್ಟು ದಾನಿಗಳು ಇಲ್ಲಿ ಡಯಾಲಿಸಿಸ್ ಇರ್ಬೋದು, ಹಲವಾರು ರೀತಿಯ ಒಂದಷ್ಟು ಸೌಕರ್ಯಗಳನ್ನು ಕೊಟ್ಟರೂ ಕೂಡ ಅದನ್ನು ಮುಂದುವರಿಸಿಕೊಂಡು ಹೋಗುವಂಥ ಯಾವುದೇ ರೀತಿಯ ವ್ಯವಸ್ಥೆ ಇಲ್ಲಿ ಕಾಣ್ತಾ ಇಲ್ಲ ಅನ್ನುವಂಥದ್ದು. ಇದರ ಬಗ್ಗೆ ನಾವು ಚರ್ಚೆಯನ್ನು ಮಾಡಬೇಕು. ಭಾಳ ಪ್ರಮುಖವಾಗಿ ಉಡುಪಿಯ ಜಿಲ್ಲಾಸ್ಪತ್ರೆಗೆ ಅತ್ಯಂತ ನಿಕಟವಾಗಿ ಪ್ರತಿದಿನ ಇಲ್ಲಿ ಓಡಾಡಿಕೊಂಡಿರತಕ್ಕಂಥ ವಿಶು ಶೆಟ್ಟಿ ಅಂಬಲಪಾಡಿ ಅವರು ನಮ್ಮೊಂದಿಗಿದ್ದಾರೆ. ಉಡುಪಿಯ ಆಪ್ತರಕ್ಷಕ ಅಂತ ಹೇಳ್ಬೋದೇನೋ. ಸುಮಾರು ಸಾವಿರಾರು ಜನರನ್ನು ನಡುಮಾರ್ಗದಲ್ಲಿ ಪ್ರಾಣ ಕಳೆದುಕೊಳ್ಳುವಂಥ ಪರಿಸ್ಥಿತಿಯಲ್ಲಿ ಅವರನ್ನು ಕೊಂಡು ಹೋಗಿ ಚಿಕಿತ್ಸೆಯನ್ನು ಕೊಟ್ಟು ಒಂದಷ್ಟು ಜನರ ವಿಶ್ವಾಸಕ್ಕೆ ಮತ್ತು ಪ್ರೀತಿಗೆ ಪಾತ್ರರಾದಂಥ ವಿಶು ಶೆಟ್ಟಿ ಅಂಬಲಪಾಡಿ ಅವರು ನಮ್ಮೊಂದಿಗಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಇದ್ದೇನೆ. ಸರ್ ನಮಸ್ತೆ. 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 ಎಸ್, ಅದೇ ರೀತಿಯಾಗಿ ನಮ್ಮೊಂದಿಗೆ ಇನ್ನೊಬ್ಬರು ಅತಿಥಿ ಇರುವಂಥದ್ದು ಚಂದ್ರಿಕಾ ಶೆಟ್ಟಿ ಅವರನ್ನು ಕೂಡ ನಮ್ಮೊಂದಿಗಿದ್ದಾರೆ. ಸಮಾಜ ಸೇವಕಿಯಾಗಿ ಹಲವಾರು ರಂಗಗಳಲ್ಲಿ ಗುರುತಿಸಿಕೊಂಡಂತಹ ಚಂದ್ರಿಕಾ ಶೆಟ್ಟಿ ಅವರು ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಇದ್ದೇನೆ. ಮೇಡಮ್ ನಮಸ್ತೆ. ವಿಶು ಶೆಟ್ಟಿ ಅವರಲ್ಲಿ ಕೇಳಬೇಕು, ಜಿಲ್ಲಾ ಆಸ್ಪತ್ರೆ ಸರಿ ಇಲ್ಲ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಆದರೆ ವಾಸ್ತವವಾಗಿ ಅಲ್ಲಿರತಕ್ಕಂಥ ಸಮಸ್ಯೆಗಳೇನು ಒಂದೊಂದಾಗಿ ಪಟ್ಟಿ ಮಾಡ್ತಾ ಹೋಗಿ. ನೋಡಿ ಸರ್, ಉಡುಪಿ ಜಿಲ್ಲೆ ಆಗಿ ಎಷ್ಟು ವರ್ಷ ಆಯಿತು? ಒಂದು 18ರಿಂದ 20 ವರ್ಷ. ಹೌದು. ಉಡುಪಿ ಜಿಲ್ಲೆ ಆದಾಗ ಉಡುಪಿ ಜಿಲ್ಲೆಯಲ್ಲಿ ಉಡುಪಿ ಜಿಲ್ಲಾ ಸಂಕೀರ್ಣ ಆಯಿತು, ಜಿಲ್ಲಾ ಕಚೇರಿ ಆಯಿತು, SP ಕಚೇರಿ ಆಯಿತು, ಅದಕ್ಕೆ ಸಂಬಂಧಪಟ್ಟ ಎಲ್ಲ ಕಚೇರಿಗಳು ಬಂತು. ಅದೇ ನಮ್ಮ ಸರ್ಕಾರಿ ಆಸ್ಪತ್ರೆಗೆ ಜಿಲ್ಲಾ ಆಸ್ಪತ್ರೆ ಎಂಬ ಬೋರ್ಡ್ ಬಂತು ಬಿಟ್ರೆ ನಿಜವಾಗಿ ಇವತ್ತಿಗೂ ಅದು ತಾಲೂಕು ಆಸ್ಪತ್ರೆ, ಜಿಲ್ಲಾ ಆಸ್ಪತ್ರೆ ಅಲ್ವೇ ಅಲ್ಲ. ಇದು ನಮ್ಮನ್ನುಂಟಲ್ಲ ಜನರನ್ನು ಒಂದು ಮೋಸ ಮಾಡ್ತಾ ಇದ್ದಾರೆ. ಜಿಲ್ಲಾ ಆಸ್ಪತ್ರೆ ಅಂದ ಮೇಲೆ ಅದು ಅಪ್ಗ್ರೇಡ್ಗೆ ಹೋಗ್ಬೇಕು, ಅಲ್ಲಿ ಇಷ್ಟೇ ಸಿಬ್ಬಂದಿಗಳಿರ್ಬೇಕಂತ ಉಂಟು, ಇಷ್ಟೇ ಒಂದು ಪ್ರತಿಯೊಂದು ಕಾಯಿಲೆಗೆ ಇಂತಹ ಚಿಕಿತ್ಸೆ ಸಿಗ್ಬೇಕಂತ ಉಂಟು, 24 ಅವರ್ ಸರ್ವಿಸ್ ಬೇಕಂತ ಉಂಟು. ಅದು ಯಾವುದೂ ಆಗ್ಲಿಲ್ಲ. 18 ವರ್ಷದ ಜಿಲ್ಲೆ ಆಗುವ ಮೊದಲು ಉಡುಪಿ ಜಿಲ್ಲಾ ಆಸ್ಪತ್ರೆ ಹೇಗಿತ್ತು ಅದೇ ರೀತಿ ಅದು ಬಿಟ್ರೆ ಉಡುಪಿ ತಾಲೂಕು ಆಸ್ಪತ್ರೆ ಜನರಿಗೆ ಇವತ್ತಿಗೆ ಗೊತ್ತಿಲ್ಲ ಅದು ಜಿಲ್ಲಾ ಆಸ್ಪತ್ರೆ ಅಲ್ಲ, ಅದನ್ನು ನಾವು ತಾಲೂಕು ಆಸ್ಪತ್ರೆ ಅಂತ ಕರಿಬೇಕು. ಈಗ ಅವರು ಬೋರ್ಡ್ ಹಾಕಿದಾರಲ್ಲ, ಅದು ದೊಡ್ಡ ತಪ್ಪು, ಅದು ಜಿಲ್ಲಾಡಳಿತದ ತಪ್ಪು. ಯಾಕೆ ಹಾಕ್ತಾರೆ ಅವರು? ಜನರಿಗೆ ಯಾಕೆ ತಪ್ಪು ಮಾಹಿತಿ ಕೊಡ್ತಾರೆ? ಸುಮ್ಮನೆ ಜನರು ಸಿಬ್ಬಂದಿಗಳ ಮೇಲೆ, ವೈದ್ಯರ ಮೇಲೆ ಎಲ್ಲ ಸಿಟ್ಟು ಮಾಡ್ಕೊಳ್ತಾರೆ. ಅವರು ಕಾರಣ ಅಲ್ವೇ ಅಲ್ಲ. ಇಲ್ಲಿ ಆಸ್ಪತ್ರೆ ಸಿಬ್ಬಂದಿಗಳು ಟಾಪ್ ಇದ್ದಾರೆ, ವೈದ್ಯರು ಟಾಪ್ ಇದ್ದಾರೆ, ಮೂಲಭೂತ ಸೌಕರ್ಯ ಇಲ್ಲ, ಕೈಯಿಂದ ಆದಷ್ಟು ಮಾಡ್ತಾ ಇದ್ದಾರೆ. ಅಲ್ಲಿ ಮೂಲಭೂತ ಸೌಕರ್ಯ ಇಲ್ಲ ಅಂದ್ರೆ ಏನ್ ಮಾಡುದು ಸರ್? ಅವ್ರು ಕೈಯಿಂದ ತಂದಾಕ್ಲಿಕ್ಕೆ ಆಗ್ತದ? ದಟ್ ಇಸ್ ಅದು ಜಿಲ್ಲಾ ಆಸ್ಪತ್ರೆ ಅಲ್ವೇ ಅಲ್ಲ, ಅದು ತಾಲೂಕು ಆಸ್ಪತ್ರೆ. ಇದನ್ನು ಜಿಲ್ಲಾ ಆಸ್ಪತ್ರೆ ಅಂತ ಹೇಳಿ ಅವರು ನಮ್ಮನ್ನು ಶೋಷಣೆ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಒಂದು ಮನುಷ್ಯ ನೋಡಿ, ಉಡುಪಿ ಜಿಲ್ಲೆಗೆ ನಿಮ್ಮ ಹೊರ ಜಿಲ್ಲೆ ಇರ್ಬೋದು, ಬಿಜಾಪುರ ಇರ್ಬೋದು, ಧಾರವಾಡ ಇರ್ಬೋದು, ಗುಲ್ಬರ್ಗ ಇರ್ಬೋದು, ಹೊರ ರಾಜ್ಯ ಇರ್ಬೋದು, ಬಿಹಾರ ಇರ್ಬೋದು, ಉತ್ತರ ಪ್ರದೇಶ ಇರ್ಬೋದು, ಅಲ್ಲಿಂದ ಕೂಲಿ ಕಾರ್ಮಿಕರು ಬಂದಿದ್ದಾರೆ. ನಮ್ಮ ಉಡುಪಿ ಜಿಲ್ಲೆ ಎಷ್ಟು ಇಂಪ್ರೂವ್ ಆಗ್ಲಿಕ್ಕೆ ಕಾರಣ ಯಾರು? ಕೂಲಿ ಕಾರ್ಮಿಕರು, ಹೊರ ಜಿಲ್ಲೆಯದು ಮತ್ತೆ ಹೊರ ರಾಜ್ಯದ್ದು. ಅವ್ರು ಯಾಕೆ ಬರ್ತಾರೆ? ಇಲ್ಲಿ ಬಡತನ ಇರ್ಲಿಕ್ಕೆ ಹೋಗಿ ಅಲ್ವಾ? ಅವ್ರಿಗೆ ಒಂದಷ್ಟು ಸಂಪಾದನೆ ಇದ್ರೆ, ಒಂದು ಆರ್ಥಿಕ ಸ್ಥಿತಿ ಒಳ್ಳೆದಿದ್ರೆ ಬರ್ತಾರ? ಬರೋದಿಲ್ಲ. ಅವ್ರ ಅನಾರೋಗ್ಯ ಆದಾಗ ಅವರ ಒಂದು ರಕ್ಷಣೆಯ ಬಗ್ಗೆ, ಅವರ ಆರೋಗ್ಯದ ಬಗ್ಗೆ ಜಿಲ್ಲಾಡಳಿತ ತಲೆ ಕೆಡಿಸ್ಕೊಳ್ಳೋದು ಬೇಡವಾ? ನಮ್ಗೆ ದುಡಿಲಿಕ್ಕೆ ಮಾತ್ರ ಬೇಕಾ? ಜಿಲ್ಲೆ ಇಂಪ್ರೂವ್ ಆಗ್ಲಿಕ್ಕೆ, ಉಡುಪಿ ಸಿಟಿ ಆಗ್ಲಿಕ್ಕೆ ಬೇಕು. ಆದ್ರೆ ಅವ್ರ ಅನಾರೋಗ್ಯವಾದಾಗ ಎಲ್ಲಿ ಹೋಗ್ಬೇಕು? ಅವ್ರು ಅಲ್ಲಿಂದ ಬರುವಾಗ BPL ಕಾರ್ಡ್ ತಗೊಂಡು ಬರ್ತಾರ? ಬರೋದಿಲ್ಲ. ಇದರ ಬಗ್ಗೆ ಇಲ್ಲ. BPL ಕಾರ್ಡ್ ಇದ್ರೆ ಮಾತ್ರ ಚಿಕಿತ್ಸೆ ಹೇಳ್ತಾರೆ. ಅಲ್ಲಿ ಫಂಡ್ ಇಲ್ಲ, ವಿಷಯ ಸತ್ಯ. ಆದ್ರೆ ಯಾಕೆ ಹೀಗೆ ಆಯ್ತು? ಇಡಬೇಕಾದವರು ಯಾರು? ಸರ್ಕಾರ ಅಲ್ವಾ? ಒಟ್ಟಿನಲ್ಲಿ ತಾಲೂಕು ಆಸ್ಪತ್ರೆಯನ್ನ ಜಿಲ್ಲಾ ಆಸ್ಪತ್ರೆ ಅಂತ ಬಿಂಬಿಸ್ತಾ ಇದ್ದಾರೆ. ಇದು ಮೊದಲನೇ 100% ಅದು ಜಿಲ್ಲಾ ಆಸ್ಪತ್ರೆ ಅಲ್ಲ. ಚಂದ್ರಿಕಾ, ಏನ್ ಹೇಳ್ತೀರಿ? ಒಟ್ಟು ಅಲ್ಲಿ ವ್ಯವಸ್ಥೆ ಸರಿ ಇಲ್ಲ. ನೀವು ಪ್ರತಿ ಬಾರಿ ಕೂಡ ಅಲ್ಲಿ ಹೋಗ್ತೀರಿ, ಒಂದಷ್ಟು ಜನರನ್ನ ಅಲ್ಲಿಗೆ ಸೇರಿಸ್ತೀರಿ. ಅಲ್ಲಿ ನಿಮಗೆ ಮೊದಲು ಕಾಣುವಂತ ಅವ್ಯವಸ್ಥೆಗಳು ಯಾವುದು? ಒಂದಂದ್ರೆ ಡಾಕ್ಟರ್ ಕೊರತೆ, ಅಲ್ಲಿ ವೈದ್ಯರ ಕೊರತೆ ಒಂದು. ಇನ್ನೊಂದಾಗಿ
ವಿಶ್ವೇಶ್ವರ ಹೇಳಿದ ಹಾಗೆ ಏನು ವ್ಯವಸ್ಥೆ ಸರಿ ಇಲ್ಲ ಅಲ್ಲಿ, ಹೇಳುವಾಗೆ ಇಲ್ಲ. ನಾವು ಏನು ಸಿಬ್ಬಂದಿಗಳು ನಿಮ್ಮಲ್ಲಿ ಬರ್ತಾರೆ, ಗುತ್ತಿಗೆ ಆಧಾರದಲ್ಲಿ ದುಡಿತಾ ಇರತಕ್ಕಂಥ ಸಿಬ್ಬಂದಿಗಳಿಗೆ ಸರಿಯಾದ ವೇತನ ಸಿಗ್ತಾ ಇಲ್ಲ, ವ್ಯವಸ್ಥೆ ಇಲ್ಲ. ಅಲ್ಲಿ ದುಡಿಯುವಂಥವರು ನಮ್ಮ ಹಿಂದೆ ಓಡಿ ಬರ್ತಾರೆ, ಮೇಡಮ್ ನಮಗೆ ಇಷ್ಟು ಸಂಬಳ ಸಿಗ್ತಾ ಉಂಟು, ಅದರಲ್ಲಿ ಇಷ್ಟು ಬರ್ತಾ ಉಂಟು, ನಮಗೆ ಏನು ವ್ಯವಸ್ಥೆ ನಮ್ಗೊಂದು ಸರಿ ಮಾಡಿಕೊಟ್ಟು. ಪ್ರತಿ ಸಲ ಇದೆ. ದುಡಿಯೋರಿಗಾದ್ರೂ ಕುಡಿಯಲ್ಲ ಇವರು. ಎಷ್ಟೋ ಜನ ಇದ್ದವರನ್ನು ಎಷ್ಟೋ ಕಡಿಮೆ ಮಾಡಿದ್ದಾರೆ, ಎಷ್ಟೋ ಜನ ಆಗಿದ್ದಾರೆ, ಅವರು ಸರಿಯಾಗಿ ದುಡಿತಾ ಇದ್ದಾರೆ. ಅವರಿಗೆ ಎಷ್ಟು ಸೇವೆ ಕೊಡಬೇಕು ಅಷ್ಟು ಸೇವೆ ಅಲ್ಲಿ ಅವ್ರು ಕೊಡ್ತಾ ಇದ್ದಾರೆ. ಅದು ನಾವು ದೂರ್ಲಿಕ್ಕಿಲ್ಲ. ಅಲ್ಲಿ ಸಿಬ್ಬಂದಿ ಬಗ್ಗೆ ನಾವು ದೂರ್ಲಿಕ್ಕಿಲ್ಲ. ಅವರಿಗೆ ಅವರು ಕೊಡೋದಕ್ಕಿಂತ ಜಾಸ್ತಿ ಸೇವೆ ಕೊಡ್ತಾ ಇದ್ದಾರೆ. ಬಟ್ ಆ ಕೊಡುವವರಿಗೆ ನಾವು ವ್ಯವಸ್ಥೆ ಸರಿ ಮಾಡಿ ಕೊಡುವಲ್ಲ. ಸಿಬ್ಬಂದಿಗಳ ಕೊರತೆ ಇದೆ ಅಂತ ಹೇಳ್ತಾರೆ. ಇದು ಹೌದಾ? ಸಿಬ್ಬಂದಿಗಳ ಕೊರತೆ ನಾನು ನಿಮ್ಗೆ ಒಂದು ಹೇಳ್ತೇನೆ. ಮುಖ್ಯ ಯಾರು? ವೈದ್ಯರು. ವೈದ್ಯರು ತಗೊಳ್ಳಿ ನೀವು. 6 ಗಂಟೆಯ ಮೇಲೆ ವೈದ್ಯರು ಒಂದು ಕರ್ತವ್ಯ ನಿರತ ವೈದ್ಯಾಧಿಕಾರಿ ಒಬ್ರು ಇರ್ತಾರೆ. ಆ ವೈದ್ಯಾಧಿಕಾರಿಗೆ ಇಡೀ ಹಾಸ್ಪಿಟಲಿನ ಎಲ್ಲಾ ವೈದ್ಯರ ಜವಾಬ್ದಾರಿ, ಎಲ್ಲಾ ರೋಗಿಗಳ ಜವಾಬ್ದಾರಿ ಇರ್ತದೆ ಒಬ್ಬರಿಗೆ. ಅದರ ಜೊತೆ ಯಾವುದು ಬೆಡ್ಗಳು ಎಷ್ಟಿದೆ? ಬೆಡ್ ಸಾಧಾರಣ 200 ಚಿಲ್ಲರೆ ತನಕ ಬೆಡ್ ಇದೆ. 200 ರೋಗಿಗಳಿಗೆ ಒಬ್ಬ ಡಾಕ್ಟರ್, ವೈದ್ಯರು. ಯಾವುದು ಡ್ಯೂಟಿ ಮುಗಿದ 4:15 ನಂತರ ಡ್ಯೂಟಿ ಡಾಕ್ಟರ್ ಹಾಕ್ತಾರೆ ಅವರು. ಅದರ ಜೊತೆಗೆ ಅವರು ಈಗ ನಮ್ಮ ಪೊಲೀಸ್ ಅಧಿಕಾರಿಗಳು ಕೆಲವೊಂದು ಮ್ಯಾಜಿಸ್ಟ್ರೇಟ್ ನ್ಯಾಯಾಧೀಶರ ಎದುರು ವಿಚಾರಣಾಧೀನ ವ್ಯಕ್ತಿಗಳನ್ನು ಕರ್ಕೊಂಡು ಬರ್ತಾರೆ. ಅವರಿಗೆ ಬೇಕಾಗುವಂತ ಮೆಡಿಕಲ್ ಚೆಕಪ್ ಮಾಡಿ ಅದನ್ನು ಫುಲ್ಫಿಲ್ ಮಾಡಬೇಕು. ಜೊತೆಗೆ ತುರ್ತು ಪರಿಸ್ಥಿತಿ ಅಥವಾ ನಮ್ಮ ಶವ ಪರೀಕ್ಷೆ ಪೋಸ್ಟ್ ಮಾರ್ಟಮಿಗೆ ಬಂದ್ರೆ ಅಲ್ಲಿ ಪೋಸ್ಟ್ ಮಾರ್ಟಮಿಗೆ ಹೋಗ್ಬೇಕು. ಪೋಸ್ಟ್ ಮಾರ್ಟಮಿಗೆ ಹೋದಂತ ಸಂದರ್ಭದಲ್ಲಿ ಇಲ್ಲಿ ಎಮರ್ಜೆನ್ಸಿ ಒಂದು ಕೇಸ್ ಬಂತು. ಆ ಕೇಸ್ ಅನ್ನು ಹ್ಯಾಂಡಲ್ ಮಾಡೋದು ಯಾರು? ಈಗ ಬಂದಂತ ಸ್ನೇಕ್ ಬೈಟ್ ಇರ್ಬೋದು, ಅಟ್ಯಾಕ್ ಇರ್ಬೋದು, ತುರ್ತು. ಅದಕ್ಕೆ ತುರ್ತು ಸೆಕೆಂಡ್ ಇಂಪಾರ್ಟೆಂಟ್. ಡಾಕ್ಟರ್ PM ಬಿಟ್ಟು ಇಲ್ಲಿ ಬರ್ಲಿಕ್ಕೆ ಆಗ್ತದಾ? ಆಗೋದಿಲ್ಲ. ಇಲ್ಲ. ಹಾಗಾದ್ರೆ ಇದು ಯಾಕೆ ಗೊತ್ತಾಗುದಿಲ್ಲ? ಜನಸಾಮಾನ್ಯರು ಸಾಯ್ಬೇಕಂತ ಮಾಡುದಾ? ಈಗ ಇದೊಂದು ಮುಖ್ಯವಾದ ಉದ್ದೇಶ ನೋಡಿ. ಈಗ ಪೋಸ್ಟ್ ಮಾರ್ಟಮ್ ಅಲ್ಲ ಅಲ್ಲಿಗೆ ಹಾಕಿದ್ದಾರೆ, ಅಥವಾ ಇನ್ನಿತರ ಸರ್ಕಾರದ ಪೊಲೀಸ್ ಇಲಾಖೆ ಯಾವುದೇ ಚೆಕಪ್ ಗಳಿದ್ರೆ ಅಲ್ಲಿ ಆಗಬೇಕು. ಇಲ್ಲಿ ಬರತಕ್ಕಂಥ ತುರ್ತು ಚಿಕಿತ್ಸೆಗಳನ್ನ ಮಾಡಬೇಕು. ಒಬ್ಬ ವ್ಯಕ್ತಿಯಿಂದ ಯಾವ್ದು ಸಾಧ್ಯ ಉಂಟು? ವೈದ್ಯರನ್ನು ನಾವು ನೋಡಿ ಮೊನ್ನೆ ಒಂದು ಹಾಗೆ ಆಯ್ತು. ಅವರು PM ಪೋಸ್ಟ್ ಮಾರ್ಟಮ್ ಹೋಗಿದ್ದಾರೆ ವೈದ್ಯರು. ಇಲ್ಲಿ ಒಂದು ಕೇಸ್ ಬಂತು. ಸಾರ್ವಜನಿಕರಿಗೆ ವಿಷಯ ಗೊತ್ತಿಲ್ಲ, ಡಾಕ್ಟರ್ ಇಲ್ಲ, ಡಾಕ್ಟರ್ ಎಲ್ಲ ಹೊರಗಡೆ ಹೋಗಿ ಕೂತಿದ್ದಾರೆ ಗಲಾಟೆ. ನಿಜವಾಗಿ ಅವರು ಶವ ಪರೀಕ್ಷೆಯಲ್ಲಿದ್ದಾರೆ. ಶವ ಪರೀಕ್ಷೆಯಿಂದ ಬಿಟ್ಟು ಬರ್ಲಿಕ್ಕೆ ಆಗುದಿಲ್ಲ. ಅಲ್ಲಿ ಒಂದು ಮಿನಿಮಮ್ 1.5 ಗಂಟೆ ಬೇಕು. ಒಂದು ವೈದ್ಯರ ಕೊರತೆ ಆಯ್ತಲ್ಲ. ಅದರ ಜೊತೆಗೆ ಈಗ ಒಂದು ಅನ್ಎಕ್ಸ್ಪೆಕ್ಟೆಡ್ ಒಂದು ಪಬ್ಲಿಕ್ ಅಲ್ಲಿ ಯಾರೋ ಒಬ್ಬ ಬಿದ್ದ, ತಲೆಗೆ ಪೆಟ್ಟಾಯ್ತು, ಜಿಲ್ಲಾ ಆಸ್ಪತ್ರೆ ತಗೊಂಡೋಗಿ ಹಾಕಿತ್ತು. ಅಲ್ಲಿಯ ವೈದ್ಯರು ಏನು ಮಾಡುದು? ಅಲ್ಲಿಗ ಜಿಲ್ಲಾಸ್ಪತ್ರೆಗೆ ಹೋದ ಕೂಡಲೇ ತಲೆಗೆ ಪೆಟ್ಟಾದ ಕೂಡಲೇ ಒಂದು ಸಿಟಿ ಸ್ಕ್ಯಾನ್ ಆಗ್ಲೇಬೇಕು. ಸಿಟಿ ಸ್ಕ್ಯಾನ್ ಉಂಟಾ? ನ್ಯೂರಾಲಜಿ ಡಾಕ್ಟರ್ ಇದ್ದಾರಾ? ಖಂಡಿತ ಇಲ್ಲ. ಮೆದುಳಿಗೆ ಸಂಬಂಧಪಟ್ಟ ಡಾಕ್ಟರ್ ಇದ್ದಾರಾ? ಖಂಡಿತ ಇಲ್ಲ. ಹಾಗಾದ್ರೆ ಯಾರು ಟ್ರೀಟ್ಮೆಂಟ್? ಹಾಗಾದ್ರೆ ಆ ವ್ಯಕ್ತಿ ಸಾಯುದಲ್ವಾ? ಇದರ ಬಗ್ಗೆ ಯಾಕೆ ಸರ್ಕಾರ ಚಿಂತನೆ ಮಾಡುವುದಿಲ್ಲ? ನಾನು ಹೇಳುದು ಯಾವುದೇ ತುರ್ತು ಚಿಕಿತ್ಸೆಗಳು ಸಿಗ್ತಾ ಇಲ್ಲ. ಸತ್ತ ಮೇಲೆ ವ್ಯಕ್ತಿಗೆ ಪರಿಹಾರ ಕೊಟ್ಟರೆ ಪ್ರಯೋಜನ ಇಲ್ಲ. ಸಾಯುವ ವ್ಯಕ್ತಿಯನ್ನು ಬದುಕಿಸಲು ಪರಿಹಾರ ಕೊಡಬೇಕು. ಇದು ಕೇವಲ ಚರ್ಮ ರೋಗಕ್ಕೆ ಮದ್ದು ಕೊಡ್ಲಿಕ್ಕೆ ಅಷ್ಟೇ ಸೀಮಿತ ಆಗಿದೆ. ನೋಡಿ, ಅಲ್ಲಿ ವೈದ್ಯರ ಕೊರತೆ ಆಯ್ತು. ಮತ್ತೊಂದು ಹೇಳ್ತೇನೆ, ಅಲ್ಲಿ ಎಮರ್ಜೆನ್ಸಿಗೆ ಸಿಸ್ಟರ್ನವರಿದ್ದಾರೆ. ಸಿಸ್ಟರ್ನವರು ನಿಜವಾಗಿ ನಾನು ಅಜ್ಜರಘಾಟ್ ಆಸ್ಪತ್ರೆ ಸಿಸ್ಟರ್ನವರ ಬಗ್ಗೆ ಬಹಳ ಗೌರವ. ಯಾಕಂದ್ರೆ ನಾನು ತುಂಬಾ ಜನರನ್ನು ಹಾಕಿದಾಗ ಒಮ್ಮೆ ಮಾನಸಿಕ ಒಂದು ಮಹಿಳೆ, ದೌರ್ಜನ್ಯಕ್ಕೊಳಗಾದ ಮಹಿಳೆಯನ್ನು ನಾನು ದಾಖಲಿಸಿದ್ದೆ. ರಾತ್ರಿ ನೋಡ್ಲಿಕ್ಕೆ ಹೋಗುವಾಗ ಆ ಮಹಿಳೆಗೆ ಊಟ ಮಾಡಿಸ್ತಾ ಇದ್ದಾರೆ. ನಿಮ್ಮ ಖಾಸಗಿ ಆಸ್ಪತ್ರೆಯ ನರ್ಸ್ನವರು ಕೂಡ ಅಷ್ಟು ಸರ್ವಿಸ್ ಕೊಡುವುದಿಲ್ಲ, ನಮ್ಮ ಜಿಲ್ಲಾ ಆಸ್ಪತ್ರೆಯವರು ಕೊಡ್ತಾ ಇದ್ದಾರೆ. ಇದು ನಿಜವಾಗಿ ಪ್ರಾಮಾಣಿಕ ಅವರನ್ನು ಗೌರವಿಸಲೇಬೇಕು. ಅಲ್ಲಿ ನೋಡಿ ಕೊರತೆ ಹೇಳ್ತೇನೆ. ಎಮರ್ಜೆನ್ಸಿ ಕೇಸ್ ಬಂದ ಕೂಡಲೇ ಅಲ್ಲಿ ಲೇಡೀಸ್ ವಾರ್ಡ್ ಅಲ್ಲಿ ಇದ್ದ ಸಿಸ್ಟರ್ ಡ್ಯೂಟಿಗೆ ಬರಬೇಕು. ಎಲ್ಲಿಗೆ? ಎಮರ್ಜೆನ್ಸಿಗೆ. ಅಲ್ಲಿಯ ಸಿಸ್ಟರ್ ಅಲ್ಲಿಯದ್ದು ಕೊಟ್ಟ ಕೂಡಲೇ TB ವಾರ್ಡ್ ಆಸ್ಪತ್ರೆ ಕೊನೆಯ ವಾರ್ಡ್ ಅಲ್ಲಿ ಉಂಟು, ಅಲ್ಲಿಗೆ ಹೋಗಿ ಟ್ರೀಟ್ಮೆಂಟ್ ಮಾಡಬೇಕು. ಅಲ್ಲಿಗೆ ಟ್ರೀಟ್ಮೆಂಟ್ ಮಾಡುವಾಗ ಇಲ್ಲಿ ಕೇಸ್ ಬಂದ್ರೆ ಸಿಸ್ಟರ್ ಇರುವುದಿಲ್ಲ, ಪಬ್ಲಿಕ್ ಗಲಾಟೆ ಮಾಡ್ತಾರೆ. ಅದು ಸಮಸ್ಯೆ ಯಾರಿಗೂ ಗೊತ್ತು? ನಾವು ದಿವಸ ಹೋಗ್ಲಿ ಹೋಗಿ ನಮ್ಗೆ ಮಾತ್ರ ಗೊತ್ತಿರ್ತದೆ, ಪಬ್ಲಿಕ್ ಗೊತ್ತಿರುವುದಿಲ್ಲ ಇಲ್ಲಿ ವ್ಯವಸ್ಥೆ ಏನು, ಇಲ್ಲಿ ಏನು ಪ್ರಾಬ್ಲಮ್. ಹೌದೌದು, ಅವ್ರಿಗೆ ಗೊತ್ತಿರುವುದಿಲ್ಲ. ಹೋಗಿ ಪಾಪ ಅವ್ರು ಅಲ್ಲಿಂದ ಇಲ್ಲಿ ಓಡಿ ಬರಬೇಕು. ಸಿಸ್ಟರ್ನವರ ಕೊರತೆ. ಸಿಸ್ಟರಿಗೆ ಆಯ್ತು, ಅಷ್ಟು ಗಡಿಗೆ ಬಿಡಿಯಲ್ಲಿ ಓಡಿ ಬರುವಾಗ ಭದ್ರತಾ ವ್ಯವಸ್ಥೆ ಉಂಟಾ ಅಲ್ಲಿ? ಅದು ಇಲ್ಲ. ಸೆಕ್ಯೂರಿಟಿ ಉಂಟಾ? ಒಂದು ಮಹಿಳೆ ಎಷ್ಟಂತ ಓಡಬಹುದು? ಇದಾಯ್ತು. ಅದರ ನಂತರ ರಾತ್ರಿ ಈಗ ಕ್ಲೀನಿಂಗ್ ವ್ಯವಸ್ಥೆ ಇಲ್ಲ. ಇದೀಗ ಫ್ರೆಶ್ ಆಗಿ ರಾತ್ರಿ ಕ್ಲೀನ್ ಮಾಡ್ಲಿಕ್ಕೆ ಇಲ್ವೇ ಇಲ್ಲ. ಯಾರು ಮೊನ್ನೆ ಅವರು ವಾಮಿಟ್ ಮಾಡಿದರೆ ಹಾಗೆ ಉಂಟು ಪಾಪ. ಮತ್ತೆ D ಗ್ರೂಪ್ ನೌಕರರು ಕ್ಲೀನ್ ಮಾಡ್ತಾ ಇದ್ದಾರೆ. ಸ್ವಚ್ಛತಾ ವ್ಯವಸ್ಥೆ ಇಲ್ಲ. ಹಾಗಾದ್ರೆ ಇದು ನಿಜವಾಗಿ ಒಂದು ಆರೋಗ್ಯ ಎಲ್ಲಿ ಸ್ವಚ್ಛವಲ್ಲಿ ಆರೋಗ್ಯ ಸರ್ಕಾರ ಹೇಳ್ತದೆ. ಇಲ್ಲಿ ಆಸ್ಪತ್ರೆಯಲ್ಲೇ ಸ್ವಚ್ಛತೆ ಕೊರತೆ, ಸರ್ಕಾರಿ ಆರೋಗ್ಯ ಇಲಾಖೆಯಲ್ಲೇ ಆರೋಗ್ಯ ಸ್ವಚ್ಛತೆ. ಇದು ಯಾರು ಹೊಣೆ? ಇದರ ಮೂಲ ಉದ್ದೇಶ ಎಂತದ್ದು? ಸಾವಿರಾರು ನಮ್ಮ ಯೋಜನೆಗಳನ್ನು ಕೊಟ್ಟು, ವಾಜಪೇಯಿ ಯೋಜನೆ, ಇನ್ನೊಂದು ಯೋಜನೆ, ಮತ್ತೊಂದನ್ನೆಲ್ಲ ಕೊಟ್ಟು ಅದನ್ನು ಖಾಸಗಿ ಆಸ್ಪತ್ರೆಗೆ ಕೊಡುವ ಬದಲು ಜಿಲ್ಲಾಸ್ಪತ್ರೆಯಲ್ಲಿ ಅದನ್ನು ಕೊಟ್ರೆ ಅಲ್ಲೇ ಮಾಡ್ಲಿಕ್ಕೆ ಆಗುದಿಲ್ವಾ? ಅದನ್ನ ಜನಸಾಮಾನ್ಯರಿಗೆ ಉಪಯೋಗ ಆಗ್ತದಲ್ಲ. ಯಾಕಂದ್ರೆ ಎಲ್ಲಿ ಸಹ ಯಾರು ಸಹ ಯಾವ್ದ್ರಲ್ಲಾದ್ರೂ ಕಾಂಪ್ರಮೈಸ್ ಆಗ್ತಾರೆ. ಆರೋಗ್ಯದಲ್ಲಿ ಯಾರು ಕಾಂಪ್ರಮೈಸ್ ಆಗುದಿಲ್ಲ. ಸ್ವಲ್ಪ ಹಣ ಇದ್ದ ಕಷ್ಟ ಇದ್ರೆ ಎಲ್ಲಿಗೆ ಹೋಗ್ತಾನೆ? ಎಲ್ಲಿಗೆ? ಪ್ರೈವೇಟ್ಗೆ ಹೋಗ್ತಾನೆ. ಇಲ್ಲಿಗೆ ಬರ್ಬೇಕಾದ್ರೆ ಅವ ಆರ್ಥಿಕವಾಗಿ ಕಷ್ಟ ಇದ್ರೆ ಮಾತ್ರ ಬರ್ತಾನೆ. ಕೂಲಿ ಕಾರ್ಮಿಕ ಬರ್ತಾನೆ, ಅನಿವಾರ್ಯ ಪರಿಸ್ಥಿತಿಯಲ್ಲಿ ಬರ್ತಾನೆ. ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಇದು ಯಾಕೆ ಹೀಗೆ? ಹಾಗಾದ್ರೆ ಜನಸಾಮಾನ್ಯರ ಒಂದು ಜೀವಕ್ಕೆ ಬೆಲೆ ಇಲ್ವಾ? ಎಸ್, ಅಲ್ಲಿ ನಿಮ್ಮ ನರ್ಸ್ಗಳನ್ನ ನಾವು ಗಮನಿಸ್ತಾ ಇದ್ದೇವೆ, ಅಥವಾ ವಾರ್ಡನ್ಗಳು
ಅವರು ಅತ್ಯಂತ ಪ್ರಾಮಾಣಿಕವಾಗಿ ಅವರ ಕೈಯಿಂದ ಎಷ್ಟು ಸಾಧ್ಯ ಇದೆ ಮಾಡ್ತಾ ಇದ್ದಾರೆ. ನಿಮಗೆ ಏನು ಅನಿಸ್ತಾ ಇದೆ ಅಲ್ಲಿ ಸಿಬ್ಬಂದಿಗಳನ್ನ ತರುವಂತ ವಿಚಾರದಲ್ಲಿ ಯಾರು ವಿಳಂಬವನ್ನ ಮಾಡ್ತಾ ಇದ್ದಾರೆ? ನಿಮ್ಗೆ ಏನು ಅನಿಸ್ತಾ ಇದೆ? ನಮ್ಮ ಅನಿಸಿಕೆ ಪ್ರಕಾರ ಸರ್ಕಾರಕ್ಕೆ ಇದೇನು ಮಾಡಲಾಗದ ಕೆಲಸ ಅಲ್ಲ. ಹೌದು, ಸರ್ಕಾರ ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡಬಹುದು. ಅಲ್ಲ, ಸಿಬ್ಬಂದಿ ಕೊರತೆ ತರಬೇಕು ಯಾರು? ಸರ್ಕಾರವೇ. ಮತ್ತೆ ಯಾರು ತರ್ಲಿಕ್ಕೆ ಆಗ್ತದೆ? ಮತ್ತೆ ಯಾರು ಮಾಡ್ಲಿಕ್ಕೆ ಆದ್ರೆ, ಯಾಕಂದ್ರೆ ಅದು ಗೌರ್ಮೆಂಟ್ ಏನ್ ಹೇಳ್ತಾರೆ ಈ ಬಗ್ಗೆ? ಸರ್ಜನ್ ಏನ್ ಹೇಳ್ತಾರೆ? ಅವ್ರು ನೋಡಿ, ಅವರ ಕೈಯಲ್ಲಿ ಇದ್ದಷ್ಟು ಕಾರ್ಯ ಮಾಡ್ತಾರೆ. ಅವರ ಅಂಡರ್ ನಲ್ಲಿ ಏನ್ ಬರ್ತದೆ ನೋಡಿ. ಒಂದು ದಿವಸ ಹಿರಿಯ ಒಬ್ರು ಸರ್ಜನ್ ಹತ್ರ ನಾನು ಹೋಗಿ ಹೇಳಿದೆ, ಸರ್ ಇಂತೆಲ್ಲ ಸಮಸ್ಯೆ ಉಂಟು, ಇದೆಲ್ಲ ಸೆಟ್ರ ನೀವು ಏನೆಲ್ಲ ಬರೆದು ಕೊಟ್ಟಿದ್ರೆ ಅದೆಲ್ಲ 100% ಸತ್ಯ. ಆದರೆ ನಾನು ಉಂಟಂತ ಹೇಳಿದ್ರೆ ನೀವು ಬಿಡುವುದಿಲ್ಲ, ಇಲ್ಲ ಅಂತ ಹೇಳಿದ್ರೆ ನಮ್ಮ ಹಿರಿಯ ಅಧಿಕಾರಿಗಳು ಬಿಡುವುದಿಲ್ಲ, ಅಥವಾ ನಮ್ಗೆ ಸರ್ಕಾರದಿಂದ ನಮ್ಗೆ ಕುತ್ತಿಗೆ ಹಗ್ಗ ಬರ್ತದೆ. ಏನು ಮಾಡುದು ಸೆಟ್ರೆ? ಪರಿಸ್ಥಿತಿ ಹೀಗೆ ಉಂಟು. ನಾವು ನಿಮ್ಗೆ ವಿವರಣೆ ಕೊಡ್ತೇವೆ. ನಾವು ಉಂಟು ಹೇಳಲಿಕ್ಕಿಲ್ಲ, ಇಲ್ಲ ಹೇಳಲಿಕ್ಕಿಲ್ಲ. ಜೀವರಕ್ಷಕ ಔಷಧ ಎಷ್ಟೂ ಇಲ್ಲ, 100ಕ್ಕೆ 100 ಇಲ್ಲ. ಲಿವರ್ಗೆ ಸಂಬಂಧಪಟ್ಟ ಕೆಲವೊಂದು ಮೊನ್ನೆ ಆಯ್ತು ಒಂದು ವಿಷಯ. ಮೊನ್ನೆ ಆಯ್ತು, ಟಿಬಿ ಪೇಷಂಟ್, ಅವನಿಗೆ ಟಿಬಿ ಒಟ್ಟಿಗೆ ಹಳದಿ ರೋಗ ಬಂತು. ಅವನಿಗೆ ಜಿಲ್ಲಾಸ್ಪತ್ರೆಯಲ್ಲಿ ಮದ್ದಿಲ್ಲ. ಇದು ನಮ್ಮ ವ್ಯವಸ್ಥೆ. ಇಲ್ಲಿಂದ ಅವನಿಗೆ ಮಂಗಳೂರಿಗೆ ಹೋಗ್ಬೇಕಂದ್ರೆ, ಇಲ್ಲಿ ಆಸ್ಪತ್ರೆಯಲ್ಲಿ ಇಲ್ಲಿ ನಮ್ಮಲ್ಲಿ ಮದ್ದಿಲ್ಲ, ವ್ಯವಸ್ಥೆ ಇಲ್ಲ, ನೀವು ಮಂಗಳೂರಿಗೆ ಹೋಗಿ ಅಂತ. ಯಾಕೆ ಹೋಗ್ಬೇಕು? ಮಂಗಳೂರು ಒಂದು ಜಿಲ್ಲೆ, ಉಡುಪಿನೂ ಒಂದು ಜಿಲ್ಲೆ. ಅದೇ ಮದ್ದು ಮಂಗಳೂರಲ್ಲಿ ಉಂಟಾದ್ರೆ ನಮ್ಮಲ್ಲಿ ಯಾಕೆ ಇಲ್ಲ? ಒಂದು ಜೀವರಕ್ಷಕ ಔಷಧಿ ಇಲ್ಲ ಅಂತಾದ್ರೆ ಅದರಿಗಿಂತ ದೊಡ್ಡ ಒಂದು ಇನ್ಸಲ್ಟ್ ಉಂಟು. ಒಂದು ದಿವಸ ಅರ್ಜೆಂಟ್ ಒಂದು ಕಾಲ್ ಬಂತು. ನಮ್ಮ ಇಲ್ಲಿಯ ಯುವಕ, ಬ್ರಹ್ಮಾವರದ ಯುವಕ, ಹೀಗೆ ಕುಂದಾಪುರ ಆಸ್ಪತ್ರೆಯಿಂದ ಇಲ್ಲಿಗೆ ಶಿಫ್ಟ್ ಮಾಡಿದ್ರು, ತಾಲೂಕು ಆಸ್ಪತ್ರೆಯಿಂದ ಇಲ್ಲಿಗೆ. ಅವನದ್ದು ಇಂಟರ್ನಲ್ ಬ್ಲೀಡಿಂಗ್. ನನಗೆ ಕೂಡಲೇ ಫೋನ್ ಬಂತು. ನಾನು ಹೋಗುವಾಗ ಅವ್ರು ಅಲ್ಲಿಂದ ಕರ್ಕೊಂಡು ಎಲ್ಲಕ್ಕೆ ಹೋಗಿ ಆಯ್ತು. ಮುಲ್ಕಿ ಪಾಸ್ ಆಗೋತ್ತಿಗೆ ಹುಡುಗ ತೀರಿಯೋದ. ಬಟ್ ಒಂದು 5-10 ಸಾವಿರ ರೂಪಾಯಿ ಅವ್ರ ಹತ್ರ ಇರ್ತಿದ್ರೆ ಅವ್ರು ಯಾವ್ದಾದ್ರು ಖಾಸಗಿ ಆಸ್ಪತ್ರೆಗೆ ಇಂಟರ್ನಲ್ ಬ್ಲೀಡಿಂಗ್, BP ಡೌನ್ ಆಯ್ತು. ಅದನ್ನ ಹೇಳಿದ್ರು, ಎಂತ ಮಾಡುದು ಹೇಳಿ? ಇದನ್ನು ನೋಡುವಾಗ ಬೇಜಾರಾಗ್ತದೆ. ಇಂಥದ್ದು ಎಷ್ಟು ಕೇಸ್ ಆಯ್ತು. ಒಂದು ದಿವಸ ರಾತ್ರಿ ನಾನು ಒಂದು ಪೇಷಂಟ್ ನೋಡ್ಲಿಕ್ಕೆ ಹೋಗುತ್ತೆ, ಒಬ್ಬ ಅಪೆಂಡಿಕ್ಸ್ ನಲ್ಲಿ ಹಾರ್ತಾ ಇದ್ದಾನೆ ನೋವಿಂದ, ಹೊಟ್ಟೆ ನೋವಲ್ಲಿ. ಅವನಿಗೆ ಅಲ್ಲಿ ವ್ಯವಸ್ಥೆ ಇಲ್ಲ. ಈಗ ನಿಜವಾಗಿ ವೈದ್ಯರು ಟಾಪ್ ಇದ್ದಾರೆ, ಬಟ್ ಒಂದು ವೈದ್ಯ ಎಷ್ಟು ಹೊತ್ತಂತ ದುಡಿಬಹುದು? ಅಲ್ಲಿ ವ್ಯವಸ್ಥೆ ಬೇಕಲ್ಲ. 24 ಗಂಟೆ ಸರ್ವಿಸ್ ಇಟ್ಟಿದ್ದಾರಾ? ಆಪರೇಷನ್ ನೋಡಿ, ಹಗಲಲ್ಲಿ ಮಾತ್ರ. ಹಗಲಲ್ಲಿ ಇದ್ದ ಚಿಕಿತ್ಸೆ ರಾತ್ರಿ ಉಂಟಾ? ಇಲ್ಲ. ಹಗಲಲ್ಲಿ ಈಗ ಕಾಯಿಲೆಗೆ ಹಗಲು ರಾತ್ರಿ ಅಂತ ಉಂಟಾ? ಇಲ್ಲ. ಅವಘಡಕ್ಕೆ ಹಗಲು ರಾತ್ರಿ ಅಂತ ಉಂಟಾ? 24 hours. ಹೆಚ್ಚಾಗಿ ಆಗೋದು ರಾತ್ರಿ ಸಮಯದಲ್ಲಿ ಅವಘಡಗಳಾಗೋದು. 24x7. ಸಂಜೆ ಮೇಲೆ ಅಲ್ಲಿ ಜಿಲ್ಲಾ ಆಸ್ಪತ್ರೆ ಲಿಸ್ಟ್ ಒಂದು ಆಪರೇಷನ್ ಆಗ್ಲಿಕ್ಕೆ ಸಾಧ್ಯ ಉಂಟು? ಅಲ್ಲಿ ಆಪರೇಷನ್ ಕೊಠಡಿಗಳ ಸಂಜೆ ಇಲ್ಲ ನೋಡಿ. ಇವತ್ತೊಂದು ವಾರ್ತಾ ಮಾಡಿದ್ರೆ ನಾಳೆ ಮೆಡಿಸಿನ್ ಅವ್ರದ್ದು ಆಪರೇಷನ್ ಆಗ್ತದೆ. ಯಾಕಂದ್ರೆ ಪ್ರತಿ ದಿವಸ ಬೇರೆ ಮಾಡ್ಲಿಕ್ಕಿಲ್ಲ. ಒಂದು ಕಾಲ್ ಫ್ರಾಕ್ಚರ್ ಆಗಿ ನಾವು ಒಂದು ಖಾಸಗಿ ಆಸ್ಪತ್ರೆಗೆ ಒಂದು ಪೇಷಂಟ್ ಆಗಿದ್ರೆ 1/2-3 ಗಂಟೆಯಲ್ಲಿ ಆಪರೇಷನ್ ಥಿಯೇಟರ್ ಕರ್ಕೊಂಡು ಹೋಗಿ ಆಗ್ತದೆ. ಹಾಗಾದ್ರೆ ಅಷ್ಟು ಅಗತ್ಯ ಉಂಟಂತಾಯ್ತು. ಇಲ್ಲಿ 2-3 ದಿವಸ ಬಿಟ್ಟು ಮಾಡ್ಬೇಕಾಗ್ತದೆ. ಕೆಲವೊಂದು ಹೆವಿ ಆದ ಒಂದು ಇಂಜುರಿ. ಬಡವರ ಬಗ್ಗೆ ನಿರ್ಲಕ್ಷ್ಯನ ಇದು. ಬಡವರ ಬಗ್ಗೆ ನಿರ್ಲಕ್ಷ್ಯ. ಯಾರು ಕೇಳೋರಿಲ್ಲ, ಮಾಡಿದ್ರೆ ನಡೀತದೆ. ಯಾರು ಪ್ರಶ್ನೆ ಮಾಡೋರಿಲ್ಲ, ಯಾರು ಪ್ರತಿಭಟನೆ ಮಾಡ್ತಾರೆ ಅಥವಾ ಇದರ ಬಗ್ಗೆ ಧ್ವನಿ ಎತ್ತುವವರು ಯಾರಿದ್ದಾರೆ, ಯಾವ ಪ್ರಭಾವಿಗಳು ಮಾತಾಡ್ತಾರೆ? 8 ವರ್ಷದಿಂದ ಮನವಿ ಕೊಡ್ತಾ ಇದ್ದೇನೆ, ಇವತ್ತಿಗೊಂದು ಉತ್ತರ ಇಲ್ಲ. ಆದ್ರೆ ಸರ್ಜನ್ ಅವರು, ಮುಖ್ಯ ವೈದ್ಯಾಧಿಕಾರಿಗಳು ನಾವು ಕೊಟ್ಟ ಮನವಿ ಅವರಿಂದ ಎಷ್ಟಾಗ್ತದೆ ಸರಿ ಮಾಡ್ಲಿಕ್ಕೆ? BPL ಕಾರ್ಡ್ನ ಬಗ್ಗೆ ಚರ್ಚೆ ಮಾಡಿದ. ಅವಾಗ ಹೇಳಿದ್ರು ಮೊದಲಿನ ಸರ್ಜನ್, ಆಯ್ತು ಸೆಟ್ರ ನೀವು ಹೇಳಿದ್ರು ಸರಿ, BPL ಕಾರ್ಡ್ ಇಲ್ಲದಿದ್ರು ಸಹ ತಾನು ಕಷ್ಟದಲ್ಲಿ ಇದ್ದೇನೆ ಅಂತ ಹೆಲ್ಪ್ ಡೆಸ್ಕ್ ಅಲ್ಲಿ ಬಂದು ಹೇಳಿದ್ರೆ ಫ್ರೀ ಮಾಡಿ ಕೊಡ್ತೇವೆ ಹೇಳಿದ್ರು. ಈಗ ಅದು ಪುನಃ ಕಡಿಮೆ ಆಗಿದೆ. ಈಗ 108 ಅಲ್ಲಿ ಒಂದು ವೆಹಿಕಲ್ ಬರ್ತದೆ, ಯಾರೋ ಒಬ್ಬ ತಗೊಂಡ್ ಬರ್ತಾರೆ. ಅವ BPL ಇರ್ಬೋದು, APL ಇರ್ಬೋದು. ಅವನ ಈಗ ಒಂದು ಯಾವ್ದೋ ಒಂದು ಕಾಯಿಲೆಯಲ್ಲಿ ಪರ್ಸಲ್ಲಿ BPL ಕಾರ್ಡ್ ಇಟ್ಕೊಂಡು ತಿರುಗೋದಿಲ್ಲ ನೋಡಿ. 108 ಯಾರೋ ಒಂದು ಅಪರಿಚಿತ ವ್ಯಕ್ತಿ ತಂದು ಹಾಕ್ತಾರೆ. 108ನವರು ತಂದು ಹಾಕಿದ ಮೇಲೆ ಅವನಿಗೆ ಚಿಕಿತ್ಸೆ ಕೊಡಬೇಕು. ಚಿಕಿತ್ಸೆ ಕೊಡಬೇಕಾದ್ರೆ ಅಲ್ಲಿ ಲ್ಯಾಬಿಗೆ ಹೋಗ್ಬೇಕಾದ್ರೆ ಉಂಟಲ್ಲ, ಅಲ್ಲಿ ಒಂದೇ ಹಣ ಕಟ್ಟಬೇಕಿಲ್ದ್ರೆ BPL ಫ್ರೀ ಅಂತ ಬರ್ಸ್ಕೊಂಡ್ ಬರ್ಬೇಕು. ಯಾರು ಬರ್ಸ್ಕೊಂಡ್ ಬರುದು? ಅವನ ಜನ ಕಡೆಯವರು ಯಾರು ಇಲ್ಲ ಅಲ್ಲ, ಯಾರು ಇಲ್ಲ. ಹಾಗಾದ್ರೆ ಇದರ ಬಗ್ಗೆ ಚಿಂತನೆ ಯಾಕೆ ಮಾಡುವುದಿಲ್ಲ? ಬೇಡದಿದ್ದ ಬಗ್ಗೆ ಚಿಂತನೆ ಮಾಡ್ತಾರೆ. ಯಾವುದೋ ಒಂದು ಸಣ್ಣ ಗಲಾಟೆಯ ಬಗ್ಗೆ ಅವ ಹಾಗೆ ಮಾಡಿದ್ರೆ ಹೀಗೆ ಮಾಡಿ ಚಿಂತನೆ ಮಾಡ್ತಾರೆ. ಇಲ್ಲಿ ಮನುಷ್ಯನ ಜೀವ ಹಾರಿ ಹೋಗ್ತಾ ಉಂಟು ಧರ್ಮಕ್ಕೆ. ಇದರ ಬಗ್ಗೆ ಮಾತನಾಡುವವರಿಲ್ಲ. ಇದರ ಬಗ್ಗೆ ಚರ್ಚೆಯನ್ನು ಮಾಡೋಣ. ಬಹಳಷ್ಟು ವಿಚಾರಗಳನ್ನ ಮತ್ತು ಇದಕ್ಕೆ ಸಂಬಂಧಪಟ್ಟಂತ ಯಾರು ಜನಪ್ರತಿನಿಧಿಗಳಿದ್ದಾರೆ ಅವರೊಂದಿಗೆ ನಾವು ಮಾತುಕತೆಯನ್ನು ಮಾಡುವಂತ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದೇವೆ. ಒಂದು ಪುಟ್ಟ ವಿರಾಮವನ್ನು ತೆಗೆದುಕೊಳ್ತಾ ಇದ್ದೇನೆ. ವಿರಾಮದ ಬಳಿಕ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತೆ. Shiddas, the Samsung exclusive store, City Arcade, Bendurwell, Mangalore, and Udupi Manipal Main Road, Udupi.